ಪತ್ನಿ ಮತ್ತು ಮಗಳಿಂದ ಬಾರ್ಬರವಾಗಿ ಕೊಲೆಯಾದ ಕರ್ನಾಟಕದ ನಿವೃತ್ತ ಡಿಜಿ ಐಜಿಪಿ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ನಿವೃತ್ತ ಡಿವೈಎಸ್ಪಿ ಅನುಪಮ್ ಶೆಣೈ ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿ ಈ ವಿಚಾರವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಕರಣದಲ್ಲಿ ಪಿಎಫ್ಐ ಕೈವಾಡ ಇರೋದಾಗಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಕೈವಾಡ ಕೂಡ ಇದ್ದು, ಮೃತ ಪತ್ನಿಯನ್ನ ಇದರಲ್ಲಿ ಆರೋಪಿಯಾಗಿ ಸಿಕ್ಕಿ ಹಾಕಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಡಿಜಿ ಐಜಿಪಿಯಾಗಿದ್ದ ಓಂ ಪ್ರಕಾಶ್ ಅವರು ಪಿಎಫ್ಐ ನಂಟು ಹೊಂದಿದ್ದು ಇಲಾಖೆಯಲ್ಲಿ ಅವರನ್ನ ನೇಮಕ ಮಾಡಲು ಯತ್ನಿಸಿದ್ರು ಅಂತ ಆರೋಪಿಸಿದ್ದಾರೆ. ಪಲ್ಲವಿ ಮತ್ತು ಮಗಳು ಕೃತಿಯ ಮಾನಸಿಕ ಆರೋಗ್ಯದ ವಿಚಾರವಾಗಿಯೂ ಹಲವು ಚರ್ಚೆಗಳು ಆಗ್ತಾ ಇದೆ. ಆದರೆ ಇದೆಲ್ಲವೂ ಸಿಎಂ ಹಾಗೂ ಗೃಹ ಸಚಿವರ ಅನತಿಯಂತೆ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಕೊಲೆ ನಡೆದ ಸಮಯದ ಯಾವುದೇ ಸಿಸಿಟಿವಿ ಫುಟೇಜ್ ಆಗಲಿ ಪ್ರತ್ಯಕ್ಷ ಸಾಕ್ಷಿಗಳಾಗಲಿ ಇದರಲ್ಲಿ ಇಲ್ಲವಾಗಿದ್ದು, ಕೇವಲ ಪಲ್ಲವಿ ಅವರ ಹೇಳಿಕೆಯಲ್ಲಿ ಅವರನ್ನ ಕೊಲೆಗಾರ್ತಿಯನ್ನಾಗಿ ಮಾಡಲಾಗಿದೆ. ತನ್ನ ಮಗಳು ಭಾಗಿಯಾಗಿಲ್ಲ ಅಂತ ಅವರು ಹೇಳಿದ್ರು ಕೂಡ ಮಗಳನ್ನ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ. ನಾನೇ ಕೊಲೆ ಮಾಡಿದ್ದಾಗಿ ಎಂಬ ಪಲ್ಲವಿಯವರ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸುವ ಪೊಲೀಸರು ಅದೇ ಮಗಳು ಪ್ರಕರಣದಲ್ಲಿ ಇಲ್ಲ ಎಂಬುದನ್ನು ಪರಿಗಣಿಸ್ತಾ ಇಲ್ಲ. ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣವಾಗಿದ್ದು, ಕೊಲೆಯ ಹಿಂದೆ ಸರ್ಕಾರದ ಕೈವಾಡ ಕೂಡ ಇದೆ ಅಂತ ಅನುಪಮ ಶೆಣೈ ಆರೋಪಿಸಿದ್ದಾರೆ. ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಆಕೆಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ಅವಳು ಕೊಲೆ ಮಾಡಿದ್ಲು, ಅವಳಿಗೆ ಸ್ಕಿಜೋಫ್ರೇನಿಯಾ ಇತ್ತು, ಶಿ ವಾಸ್ ಪ್ಯಾರನಾಯ್ಡ್ ಅಂತ ಹೇಳಿ. ಮತ್ತೆ ಅದು ಈಗ ಬ್ಯಾನ್ ಆಗಿದೆ PFI ಸಂಘಟನೆ. ಅವರು ಮುಂದುವರೆದು ಎಲ್ಲಿ ಹೋಗಬೇಕು, ಎಲ್ಲಾದ್ರೂ ಕೆಲಸ ಆಗ್ಬೇಕಲ್ಲ ನಾಳೆ. ಸೊ ಮೇ ಬಿ ಯಾರ್ಯಾರನ್ನ ಅಪ್ರೋಚ್ ಮಾಡಿಬಿಟ್ಟು ಮುಂದುವರೆದು ಡಿಪಾರ್ಟ್ಮೆಂಟ್ ಒಳಗೆ ಹೋಗುವ ಪ್ರಯತ್ನನೂ ಅವ್ರದ್ದು ನಡೀತಾ ಇರ್ಬೋದು, ಹೇಳಕ್ಕಾಗೋದಿಲ್ಲ. DGP ಅವರ ಹಿಂದೆ ಅವರು DGP ಆಗಿದ್ದಾಗ ಎಷ್ಟು ಮಂದಿಯನ್ನು ರಿಕ್ರೂಟ್ ಮಾಡಿರ್ಬೋದು ಅಂತಲೂ ನೋಡಬೇಕು. ನಿವೃತ್ತ DGP ಮತ್ತು IGP ಓಂ ಪ್ರಕಾಶ್ ಅವರ ಕೊಲೆ ವಿಚಾರದಲ್ಲಿ PFI ಪಾತ್ರವಿರುವ ಕುರಿತು NIA ತನಿಖೆ ಮಾಡುವ ಬಗ್ಗೆ ಮನವಿ ಅಂತ ಹೇಳಿರೋದು. ನಾನು 4 ಮಂದಿ ರಾಜಕಾರಣಿಗಳನ್ನು ಉಲ್ಲೇಖ ಮಾಡಿದ್ದೇನೆ, ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ ಈ ಕೊಲೆ ಪ್ರಕರಣದಲ್ಲಿ ಅಂತ. ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿದೆ, G ಪರಮೇಶ್ವರ್ ಅವರ ಹೆಸರು, ಮತ್ತೆ ನಾನು UT ಖಾದರ್ ಅವರನ್ನ ಉಲ್ಲೇಖಿಸಿದ್ದೇನೆ. ಮತ್ತೆ ಇನ್ನೊಬ್ರು ರಾಜಕಾರಣಿಗೆ ಲಿಂಕ್ ಇದೆಯೋ ಇಲ್ಲ ಗೊತ್ತಿಲ್ಲ ನಂಗೆ, ಅವರನ್ನು ಸಹ ನಾನು ಅದರಲ್ಲಿ ಉಲ್ಲೇಖಿಸಿದ್ದೇನೆ. ನಾನೀಗ DGP ಮತ್ತು IGP ಆಗಿರುವ ಅಲೋಕ್ ಮೋಹನ್ ಅವರಿಗೆ ಬರೆದ ಪತ್ರವನ್ನ ಅವರು ಅಫಿಷಿಯಲಿ CCBಯ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಡ್ಲೇಬೇಕು. ಪಲ್ಲವಿ ಮತ್ತು ಕೃತಿಯನ್ನು ಎಳೆದು ತಂದ ಹಾಗೆ ಅವರನ್ನ ಕೃತಿಯನ್ನ ಮತ್ತೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ ಹಾಗೆ DGP ಅವರು ಮತ್ತೆ CCBಯ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿದ್ದರಾಮಯ್ಯ ಅವರನ್ನ UT ಖಾದರನ್ನ ವಿಚಾರಣೆ ಮಾಡ್ತಾರೆ ಅಂತ ನೋಡ್ಬೇಕು ನಂಗೆ. ಅವ್ರನ್ನ ನೀವು ಜೈಲಿಗೆ ಕಳಿಸೋದು ಬೇಡ, ವಿಚಾರಣೆ ಮಾಡಿ. ನೀವು ಮೊದಲು ಬಡವರನ್ನ ಎಲ್ಲ ಹೇಳ್ಕೊಂಡು ಬಂದು ನೀವು ಹೇಗೆ ತನಿಖೆ ಮಾಡಿ ಅವರನ್ನು ಜೈಲಿಗೆ ಕಳಿಸ್ತೀರಿ. ಆಮೇಲೆ ಈಗ ಆಫೀಸರ್ ವರೆಗೂ ಬಂದಿದೆ, IPS ಆಫೀಸರ್ ವರೆಗೂ ಅವರ ಮನೆಯೊಳಗೂ ಬಂದ್ಬಿಟ್ಟಿದೆ. ನಿಮ್ಗೆ ಅಷ್ಟೇ ತಾಕತ್ತಿದೆಯಾ ಪೊಲೀಸರಿಗೆ ರಾಜಕಾರಣಿಗಳನ್ನ ತಗೊಂಡೋಗಿ ಜೈಲಿಗೆ ಹಾಕ್ಲಿಕ್ಕೆ, ಅಥವಾ ಅವರನ್ನು ವಿಚಾರಣೆ ಮಾಡಿ ನೀವು? ಅಷ್ಟು ಸಾಕು ನನ್ಗೆ.